ಕೆಜಿಹಳ್ಳಿ ಡಿಜಿಹಳ್ಳಿ ಕೇಸಲ್ಲಿ ಅವೃದ್ಧ ಶಾಸಕರಿಗೆ ಕಾಂಗ್ರೆಸ್ ಬೆಂಬಲ ಕೊಡಲಿಲ್ಲ. ಕಾಂಗ್ರೆಸ್ ಶಾಸಕರ ಮನೆ ಸುಟ್ಟರು ಯಾರೂ ಹೋಗಲಿಲ್ಲ, ನಾವೇ ಹೋಗಿದ್ದು. ಕಾಂಗ್ರೆಸ್ ಶಾಸಕರಿಗೆ ನೈತಿಕ ಬೆಂಬಲವನ್ನು ಕೊಡಲಿಲ್ಲ. ಕೆಜಿಹಳ್ಳಿ ಡಿಜಿಹಳ್ಳಿ ಹುಬ್ಬಳ್ಳಿ ಕೇಸ್ ಆದ ಸಂದರ್ಭದಲ್ಲಿ ಕಾಂಗ್ರೆಸ್ ದೇಶದ್ರೋಹಿಗಳ ಪರ ನಿಂತಿತ್ತು ಎಂದು ಚಿಕ್ಕಮಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಅಲ್ಲಿ ತಪ್ಪು ಮಾಡಿದ್ದಾರೆ ಎಂದು ಕಾಂಗ್ರೆಸ್ಗೆ ಇಂದು ಅರಿವಾಗ್ತಿದೆ. ಪೊಲೀಸ್ ಸ್ಟೇಷನ್, ಮನೆ, ವಾಹನ ಎಲ್ಲವನ್ನೂ ಸುಟ್ಟರು. ಕೆಜಿಹಳ್ಳಿ ಡಿಜಿಹಳ್ಳಿ ಒಂದು ರೀತಿ ಸ್ಮಶಾನವಾಗಿತ್ತು. ಅದಕ್ಕೆ ಕಾಂಗ್ರೆಸ್ ಕುಮ್ಮಕ್ಕಿತ್ತು. ಸರ್ಕಾರಕ್ಕೆ ಕೆಟ್ಟ ಹೆಸರು ತರೋದ್ರ ಜೊತೆ ಒಂದು ಸಮುದಾಯದ ಓಲೈಕೆಗೆ ಮುಂದಾಗಿತ್ತು. ಇವತ್ತು ನ್ಯಾಯಯುತವಾದ ತನಿಖೆ ಮಾಡಿ ತಪ್ಪು ಮಾಡಿದ್ದು ಯಾರೆಂದು ಗೊತ್ತಾಗುತ್ತೆ ಎಂದರು. ಕೆಜೆಹಳ್ಳಿ ಡಿಜೆಹಳ್ಳಿಯ ಘಟನೆ ನಡೆದಂಥ ಸಂದರ್ಭದಲ್ಲಿ ಅವ್ರದೇ ಶಾಸಕರಿಗೆ ಕೂಡ ಕಾಂಗ್ರೆಸ್ ಬೆಂಬಲವನ್ನು ಕೊಡಲಿಲ್ಲ. ಕಾಂಗ್ರೆಸ್ ಶಾಸಕರ ಮನೆ ಸುಟ್ಟರು, ಅವರಿಗೆ ನೈತಿಕವಾಗಿ ಬೆಂಬಲವನ್ನು ಕೊಡಲಿಲ್ಲ. ಇವತ್ತು ಕೆಜೆಹಳ್ಳಿ ಡಿಜೆಹಳ್ಳಿ ಹುಬ್ಳಿಯ ಕೇಸು ಹಲವಾರು ಪ್ರಕರಣಗಳಾದ ಮೇಲೆ ಕೂಡ ಕಾಂಗ್ರೆಸ್ ಯಾರೋ ದೇಶದ್ರೋಹಿಗಳು ಸಮಾಜದ್ರೋಹಿಗಳಿದ್ದಾರ ಅವರ ಪರವಾಗಿ ನಿಂತಿತ್ತು. ಆದರೆ ಇವತ್ತು ಅವರಿಗೆ ಅರಿವಾಗ್ತಾ ಇದೆ ಅಲ್ಲಿ ತಪ್ಪು ಮಾಡಿದ್ದಾರೆ. ಪೊಲೀಸ್ ಸ್ಟೇಷನ್ ಸುಟ್ಟರು, ವಾಹನಗಳನ್ನು ಸುಟ್ಟರು, ಮನೆಗಳಿಗೆ ಕಲ್ಲು ಹೊಡೆದ್ರು, ಮನೆ ಸುಟ್ಟರು. ಆ ಭಾಗದಲ್ಲಿ ಕೆಜೆಹಳ್ಳಿ ಡಿಜೆಹಳ್ಳಿ ಎಲ್ಲ ವಾಹನಗಳನ್ನು ಸುಟ್ಟರು.